ಹಿಂದುತ್ವದ ಕೆಲಸ ಮಾಡತಕ್ಕಂತ ಕಾರ್ಯಕರ್ತರು ಬೀದಿ ಹಣ ಆಗಬಾರದು ಅಂತಕ್ಕಂತ ಒಂದೇ ಒಂದು ಯೋಚನೆಯ ನಡುವೆ ಈ ಬಾರಿಯ ಚುನಾವಣೆಯಲ್ಲಿ ನಾವು ಹಿಂದುತ್ವಕ್ಕೋಸ್ಕರ ಈ ಕ್ಷೇತ್ರವನ್ನು ಉಳಿಸಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಸಾಕಷ್ಟು ಹಿಂದಿನ ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಶನಿ ಪೂಜೆಯ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನಡೆದಿರತಕ್ಕಂತಹ ಬೆಳವಣಿಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿರತಕ್ಕಂಥ ಘಟನೆಯನ್ನ ಮಾಡಿದವರು ಯಾರು? ಆ ಸಂದರ್ಭದಲ್ಲಿ ನನ್ನನ್ನ ಎನ್ಕೌಂಟರ್ ಮಾಡಿದಕ್ಕೆ ಆದೇಶಿಸಿದವರು ಯಾರು ಅನ್ನುವಂತಹ ಸಾಕಷ್ಟು ಗೊಂದಲಗಳಿದ್ರು. ಆದರೆ ಇವತ್ತು ಅವೆಲ್ಲ ಗೊಂದಲಕ್ಕೂ ಕೂಡ ಮಹಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ಅವರ ಪರೋಕ್ಷವಾಗಿ ನಾವೇ ಮಾಡಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನ ಬಹಿರಂಗಪಡಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದರು. ನ್ಯಾಯ ಸಿಗುವಾಗ ಒಂದಷ್ಟು ವರ್ಷಗಳು ಹೋಗಬಹುದು. ಆದರೆ ಮಹಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ಯಾವತ್ತೂ ಕೂಡ ಧರ್ಮ ಉಳಿಯುತ್ತೆ, ಕೇಸರಿ ಧ್ವಜ ಅರಳುತ್ತೆ ಅನ್ನೋದಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ನೀಡಿರ್ತಕ್ಕಂತಹ ಸಹಕಾರಗಳು ಸಾಕ್ಷಿ ಆಗ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯನ್ನು ನಿರ್ವಹಿಸುವಂಥದ್ದು ಅತ್ಯಂತ ಕಷ್ಟ ಸಾಧ್ಯ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತು. ಕಾರ್ಯಕರ್ತರ ಕೊರತೆಗಳು ಒಂದು ಭಾಗ ಆದರೆ ಹಣಕಾಸಿನ ವ್ಯವಸ್ಥೆ ಇನ್ನೊಂದು ಭಾಗ. ಇವತ್ತು ನಮಗೆ ಎರಡನ್ನೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸತಕ್ಕಂತಹ ಒಂದು ಭರವಸೆ ಮತ್ತು ಕೆಲಸವನ್ನ ನೀವು ಮಾಡಿದ್ದೀರಿ. ನಿಮಗೆ ನಾನು ಆಭಾರಿಯಾಗಿದ್ದೇನೆ ಅನ್ನೋದನ್ನ ಈ ಸಂದರ್ಭದಲ್ಲಿ